ಪತ್ರಕರ್ತರ ಗ್ರಾಮ ವಾಸ್ತವ್ಯ ಮತ್ತು ಜಾಗೃತಿ ಶಿಬಿರದ ಬಗ್ಗೆ ಕುಂಬಾರು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು. ಈ ಅದಾಲತ್ ನಮ್ಮ ದೂರದ ಎಂಕಲೊಂಜಿ ಕೊಂಬರತ್ತು ಸುಬ್ರಹ್ಮಣ್ಯ ಹೋಗ್ಕೊಂಡು ಅಂಚಿಗೆ ಒಂಜಿ 14 ಕಿಲೋಮೀಟರ್ ದೂರ ಇಂಚಿಗೆ ನೆಲ್ಲೆಡಿಗೆ ಹೋಗಂಡ ಅಂಚಿಗೊಂಜಿ 20-25 ಕಿಲೋಮೀಟರ್ ದೂರ ಈ ಭಾಗಕ್ಕೆ ಇಂಚಿ ಕಡಬಗೆ ಹೋಗ್ಕೊಂಡ ಅಂಚಿಗೊಂಜಿ 20 ಕಿಲೋಮೀಟರ್ ದೂರ ಅವತ್ತಂದ ಅಡಿಗೆ ಹೋಗ್ಕೊಂಡ ಬರ್ಪಣ ಒಂಜಿ ದಿನದ ಅವಶ್ಯಕತೆಯೇ ಅಲ್ಪ ತೋಜೊಂದಿತ್ತು. ಇನ್ನು ಈ ಕಾರ್ಯಕ್ರಮದ ಒಟ್ಟಿಗೂ ನಮ್ಮ ಕೊಂಬರ ಈ ಶಾಲೆಟಿ ಈ ಅದಾಲತ್ ಆಯ್ನಿರ್ತಾರೆ ಭಾರಿ ಜನ ಕುದಿತ್ತ ಪ್ರಯೋಜನ ಖಂಡಿತ ಅವತ್ತನ್ನ ಉದಾಹರಣೆಗೆ ಎನ್ನ ಒಂಜಿ ಮಗನ ಒಂಜಿ ಐನ ಆದಿ ಸರ್ತಿ ಅರ್ಜಿ ಕೊರತು ಆಯ್ತು ಮೊಬೈಲ್ ನಂಬರ್ ಎಂಟ್ರಿ ಇಚ್ಚಾರ ಐನಾದಿ ಸರ್ತಿ ಅರ್ಜಿ ಕೊರತು ಅವು ಆಧಾರ್ ಬಣ್ಣದ ಎಂಟ್ರಿ ಮೊಬೈಲ್ ನಂಬರ್ ಎಂಟ್ರಿ ಆಗಿ ಅಂಚನೆ ಬರಂದಿತ್ತು ಅವೇನೇನು 2 ವರ್ಷಕ್ಕೆ ಅಂಚನೆ ಪೆಂಡಿಂಗ್ ಎದ್ದಿತ್ತು. ಇನ್ನು ಏನಿತ್ತು ಮುಲ್ಪಣ್ಣೆ ಎಂಕಣ ಗ್ರಾಮ ಇತ್ತು ಇನ್ನು ಆಯ್ನೆ ಬಂದು ಮುಲ್ಪಣ್ಣೆಯನ್ನು ಸರಿ ಮಾಡ್ಕೊಂಡು ಕೊಡ್ತೆ ಅಂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದವರು ಇವತ್ತು ಕೊಂಬಾರು ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ಲಾಘನೀಯ ಕಾರ್ಯಕ್ರಮ. ನಾವು ಶಿಕ್ಷಕರ ಸಂಘದಿಂದ ರಾಜ್ಯ ಸಂಘದಿಂದ ಕಡಬ ಗ್ರಾಮ ವಿಷಯ ತಿಳಿದು ನಾವು ಕೂಡ ಇಲ್ಲಿಗೆ ಬಂದು ತಮ್ಮ ಗ್ರಾಮ ವಾಸ್ತವ ಕಾರ್ಯಕ್ರಮವನ್ನು ಅವಲೋಕನ ಮಾಡಿದಾಗ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯ ಸ್ಟಾಲ್ಗಳನ್ನು ಮಾಡಿದ್ದೀರಿ. ಅದರೊಳಗೆ ವಿಶೇಷ ಶಿಬಿರ ಇರ್ಬೋದು, ನರೇಗಾ ಕುಟುಂಬಗಳ ಬಗ್ಗೆ ಇರ್ಬೋದು, ಆಧಾರ ಸಹಿತ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಅದನ್ನು ಪತ್ರಕರ್ತರು ಮಾಡ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಹಾಗಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಶಿಕ್ಷಕರ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತರ ಗ್ರಾಮ ವಾಸ್ತವ್ಯದಲ್ಲಿ ಸುಮಾರು ಈತ ಎಜೆ ಹಾಸ್ಪಿಟಲ್ ತಗಲು ಬರ್ತಿರ್ಬೋದು. ಸುಮಾರು ಒಂದು 100-150 ಜನ ಒಂದು ಪ್ರಯೋಜನವನ್ನು ಪಡೆಯಲು ಅಂಚನೆ ತೋಟಗಾರಿಕೆ ಕೃಷಿ ಇಲಾಖೆಯಿಂದ ಒಂದು ಸ್ಟಾಲ್ ಉಳಿತಿರೋದು ಜನಪ್ರಿಯ ವಾವ ಇಲಾಖೆಯಿಂದ ವಾವ ಸುತ್ತು ಮತ್ತು ದಿಕ್ಕು ಒಂದು ವಿಚಾರಗಳು ಬರ್ತಾರೆ. ಪಂಡ ಮುಲ್ಪಾರ್ದೈತೆ ಗುಮ್ಮ ಅಂತೆಲ್ಲ ಪುತ್ತೂರು ಸುಳ್ಳಿ ಮತ್ತು ಓಡಿತು ಅಂಡ ಇನ್ನೇ ಕಡೆ ಕಡಬ ತಾಲೂಕು ಐದು ಇತ್ತೆ ಕಡಬ ತಾಲೂಕುಗಳ ಮುಟ್ಟ ಅಂತ ಕೊಂಬಾರಿಗೆ ಇನ್ನು ಮಾತ ಸಂಘಗಳ ಸಂಸ್ಥೆಗಳು ಬರ್ತೀರಿ. ಐನ ಒಟ್ಟಿಗೂ ಈ ಪತ್ರಕರ್ತರ ಗ್ರಾಮವಾಸ ಈ ಕಾರ್ಯಕ್ರಮವು ಪುರಾಣದಿಂಜಿ ಮುಟ್ಟ ಇನ್ನು ರಾತ್ರಿ ಬಗೆಲಿರ್ದಿಂಜಿ ಊರ್ದಾಗ ಬೇಲೆ ಮಾತನೆಗೆ ಒಂಜಿ ದಾಯ್ತ ಬಂಡ ಒಂಜಿ ಲಾಭದಾಯ್ತ ಬಂಡ ಈ ಊರಿಗೆ ಇಂಥ ಜನ ಸೇರ್ತು ಇನ್ನೊಂಜಿ ಈಶ್ವರ ಪೇರು ಬರ್ತದೆ ಆ ದೇವಿನ ಒಂಜಿ ಉದರ ಮಂಡತೆ ಎಂಕಲ್ಲ ಗ್ರಾಮದ 4 ರಸ್ತೆನೆ ಎಂಕಲ್ಲ ಅವಧಿ ಮುಗಿಯೋದೊಂದು ಮುಗಿದು ಎಂಕಲ್ಲ ಮಾಲ್ತು ಬರ್ಬೋದು ಬಂಡಿರತ್ತ ಅವು ಎಂಕಲೆ ಭಾರಿ ಒಂಜಿ ಸಂತೋಷದ ವಿಚಾರ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಗಳೂರು ಜಿಲ್ಲಾ ಶಾಖೆ ಕಾರ್ಯನಿರತ ಪತ್ರಕರ್ತರ ಸಂಘ ಅಡಿಯಲ್ಲಿ ಇವತ್ತು ಅತ್ಯಂತ ಮಹತ್ವಾಕಾಂಕ್ಷೆಯ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬಹುಶಃ ಗ್ರಾಮ ವಾಸ್ತವ್ಯ ಅಂದರೆ ಅದು ಮಹತ್ವದ ಪರಿಕಲ್ಪನೆ. ಜನರಿಂದ ಜನರಿಗೋಸ್ಕರ ಜನತೆಗಾಗಿ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ರೂಪುಗೊಳ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ವಿಶೇಷವಾಗಿ ಕಾರ್ಯನಿರತ ಪತ್ರಕರ್ತರು ರಚನಾತ್ಮಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಆದರೆ ಮಂಗಳೂರು ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸ್ನೇಹಿತರು ವಿಭಿನ್ನವಾಗಿ ಕ್ರಿಯಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅಂದರೆ ಗ್ರಾಮದ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಸಹಜವಾಗಿ ಪತ್ರಿಕೋದ್ಯಮದ ಕಲಿಕೆಯಲ್ಲಿ ಒಂದು ಪದ ಇದೆ, ಅದು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತೇಳಿ. ಅಭಿವೃದ್ಧಿ ಪತ್ರಿಕೋದ್ಯಮ ಅಂದರೆ ಜನಸಾಮಾನ್ಯರ ಬದುಕು ಮತ್ತು ಕೋಣೆಗಳನ್ನು ಆಡಳಿತರೂಢ ಸರ್ಕಾರಗಳಿಗೆ ತಲುಪಿಸ್ತಕ್ಕಂಥದ್ದು, ಆ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳತಕ್ಕಂಥ ಪ್ರಯತ್ನ ಇದಾಗಿದೆ. ಅದರಲ್ಲೂ ವಿಶೇಷವಾಗಿ ಗ್ರಾಮಗಳಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ಅಭಿವೃದ್ಧಿ ಪತ್ರಿಕೋದ್ಯಮದ ಬಹುದೊಡ್ಡ ಲಕ್ಷಣ. ಅಂಥ ಅಭಿವೃದ್ಧಿ ಪತ್ರಿಕೋದ್ಯಮವನ್ನು ಮಂಗಳೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅತ್ಯಂತ ಸಾರ್ಥಕವಾಗಿ ಅನುಷ್ಠಾನಗೊಳಿಸ್ತಾ ಇದೆ. ಇದು ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಕೊಂಬಾರು ಶಿರಿಬಾಗಿಲು ಗ್ರಾಮದ ಪತ್ರಕರ್ತರ ವಾಸ್ತವ್ಯದ ಈ ಒಂದು ಸಂದರ್ಭದಲ್ಲಿ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಇದರಿಂದ ರಕ್ತದಾನ ಶಿಬಿರ ಹಾಗೆ ಕೆಲವು ವೈದ್ಯಕೀಯ ತಪಾಸಣೆಗಳನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮಲ್ಲಿ ರಕ್ತದಾನ ಶಿಬಿರಕ್ಕೆ ಒಂದು 190 ಜನ ಹೆಸರನ್ನು ನೋಂದಾಯಿಸಿದೆ. ಆದರೆ ಇದರ ಆರೋಗ್ಯ ಪ್ರಕಾರ ಅದು ಕೇವಲ 8 ಗಂಟೆಯಿಂದ 1 ಗಂಟೆ ತನಕ ಮಾತ್ರ ಅಂತ ಹೇಳಿದರು. ಈಗಾಗಲೇ ನಮಗೆ ಒಂದು 78 ಜನ ರಕ್ತವನ್ನು ದಾನ ಮಾಡಿದ್ದಾರೆ. ಇದು ಸಂಜೆವರೆಗೆ ಇರ್ತಿದ್ರೆ ನಮ್ಮ ಟಾರ್ಗೆಟ್ 200ಕ್ಕಿಂತಲೂ ಜಾಸ್ತಿ ಆಗ್ತಿತ್ತು. ಹಾಗೆ ಈ ಒಂದು ಪತ್ರಕರ್ತರ ಗ್ರಾಮ ವಾಸ್ತವ್ಯದಿಂದ ನಮ್ಮೂರಿನೆಲ್ಲ ಯುವಕರು ಮಹಿಳೆಯರು ಎಲ್ಲರೂ ರಕ್ತದಾನ ಕೊಟ್ಟು ಇಡೀ ಗ್ರಾಮಕ್ಕೆ ಮತ್ತು ನಮ್ಮ ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ.